ಇತಿಹಾಸ ಪ್ರಸಿದ್ಧ ಕಾರಣಿಕ ಕ್ಷೇತ್ರ ಬಸರಿಕಟ್ಟೆಯ ಶ್ರೀ ಲಕ್ಷ್ಮೀ ಜನಾರ್ದನ ದೇವರ ನೂತನ ದೇವಾಲಯದ ನಿಧಿಕುಂಭ ಸ್ಥಾಪನೆ ಕಾರ್ಯಕ್ರಮವು ಅದ್ಧೂರಿಯಾಗಿ ನಡೆದಿದೆ. ಬೆಳಗಿನ 9:20 9:45 ಮೀನಲಗ್ನದಲ್ಲಿ ಧಾರ್ಮಿಕ ವಿಧಿವಿಧಾನದ ಮೂಲಕ ನಿಧಿಕುಂಭ ಸ್ಥಾಪನೆ ಕಾರ್ಯ ಜರುಗಿದೆ. ಶೃಂಗೇರಿಯ ಶ್ರೀ ಭಾರತೀ ತೀರ್ಥ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಅವರ ಆಪ್ತ ಸಹಾಯಕರಾದ ಎನ್ಎಸ್ ಕೃಷ್ಣಮೂರ್ತಿಯವರ ಮುಂದಾಳತ್ವದಲ್ಲಿ ನಿಧಿಕುಂಭ ಸ್ಥಾಪನೆ ಕಾರ್ಯಕ್ರಮ ನಡೆದಿದೆ. ಕೊಪ್ಪ ತಾಲೂಕಿನ ಅತಿ ಕಾರ್ಣಿಕ ಕ್ಷೇತ್ರಗಳಲ್ಲಿ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಾಲಯವು ಒಂದಾಗಿದ್ದು, ನೂತನ ದೇಗುಲ ನಿರ್ಮಾಣದ ಕಾರ್ಯಕ್ಕೆ ಶುಭ ಹಾರೈಸಿದ್ದಾರೆ. ನಿಧಿಕುಂಭಕ್ಕೆ ಬಸರಿಕಟ್ಟೆಯ ಗ್ರಾಮಸ್ಥರು, ಊರ ಪರವೂರ ಭಗವತ್ ಭಕ್ತರು ಬೆಳ್ಳಿ ಚಿನ್ನ ಸಮರ್ಪಿಸಿ ಕೃತಾರ್ಥರಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು, ಊರಿನ ಪ್ರಮುಖರು ಭಾಗವಹಿಸಿದರು. ಅನಂತಾಡಿ ಶ್ರೀ ಉಳ್ಳಾಲ್ತಿಯಮ್ಮನವರ ವಾರ್ಷಿಕ ಮೆಚ್ಚಿ ಜಾತ್ರೆಯು ಇದೇ ಬರುವ ಫೆಬ್ರವರಿ 26ರಂದು ರಾತ್ರಿ ಭಂಡಾರವೇರಿ ಫೆಬ್ರವರಿ 27ರಂದು ನಡೆಯಲಿದ್ದು, ಈ ಪ್ರಯುಕ್ತ ಇಂದು ಹಾಳೆ ಕಡಿಯುವ ಕಾರ್ಯಕ್ರಮ ನೆರವೇರಿದೆ. ಕೆದಿಲ ಗ್ರಾಮದಿಂದ ಹಾಳೆ ಕಡಿದು ಅವುಗಳನ್ನು ವಾದ್ಯಘೋಷದೊಂದಿಗೆ ಮೆಚ್ಚಿ ಜಾತ್ರೆ ನಡೆಯುವ ಬಂಟ್ರಿಂಜ ಮಾಡಕ್ಕೆ ಹೊತ್ತು ತರಲಾಯಿತು. ಬಳಿಕ ದೈವಸ್ಥಾನದ ಬಳಿಯ ಗದ್ದೆಯಲ್ಲಿ ಸಂಪ್ರದಾಯದಂತೆ ಚೆಂಡಾಟ ನಡೆಯಿತು. ಪ್ರಧಾನ ಅರ್ಚಕರ ಮಾರ್ಗದರ್ಶನದಲ್ಲಿ ಪರಿಚಾರಕ ವರ್ಗದವರು ಈ ಕಾರ್ಯದಲ್ಲಿ ಪಾಲ್ಗೊಂಡು ದೈವಸ್ಥಾನದ ಆಡಳಿತ ಮುಕ್ತೇಸರರು, ಪರಿಚಾರಕ ವರ್ಗದವರು ಉಪಸ್ಥಿತರಿದ್ದರು. ಗೋರಿಗೆ ಮುಟ್ಟಾಲೆ